ಶ್ರೀ ಮಾತೋಬರ ಕೋಟಿಲಿಂಗೇಶ್ವರ ದೇವಸ್ಥಾನ ಕೋಟೇಶ್ವರ ಮುಲ್ಪದ ಕೊಡಿ ಪರ್ಬ 24 ತಾರೀಕು ಮುಟ್ಟ ಬಾರಿ ಗೌಜಿಡು ನಡಪೆರುಂಡು. ವರ್ಷಂ ಪ್ರತಿ ಮುಲ್ಪದ ಕಾರ್ಯಕ್ರಮ ಬಾರಿ ಗೌಜಿಡು ನಡತೊಂದಿತ್ತದು. ಈ ವರ್ಷ 1 ಲಕ್ಷ ಜನ ಸೇರುನ ಅಂದಾಜಿಲ ಉಂಡು. ಈ ಬಗೆಟ್ ಮುಲ್ಪದ ಗುರ್ಕರ್ಲೈನ ಶ್ರೀ ಪ್ರಭಾಕರ್ ಶೆಟ್ರ ಪಾತಿರಿಯರು. ಕೋಟಿಲಿಂಗೇಶ್ವರ ದೇವಸ್ಥಾನದ ಭಕ್ತಾದಿಗಳ ಸಹಕಾರದಿಂದ ಪೂಜೆ ಹಬ್ಬ ನಡೀತಾಯಿದೆ. ಹಾಗೆ ಇಲ್ಲಿ ಒಂದು ಬೆಳ್ಳಿ ರಥ ಮಾಡುವ ಬಗ್ಗೆ ಹಮ್ಮಿಕೊಂಡಿದ್ದೇವೆ. ಅದು ಸಾರ್ವಜನಿಕರು ಭಕ್ತಾದಿಗಳು ಸಹಕಾರ ನೀಡ್ತಾ ಇದ್ದಾರೆ, ಅದನ್ನು ಮಾಡ್ತೇವೆ. ಹಾಗೆ ಅನ್ನಪ್ರಸಾದವನ್ನು ಪ್ರತಿ ಸೋಮವಾರ ಶುರು ಮಾಡಿ 1 ವರ್ಷ 1 ವಾರ ಆಯಿತು. 1 ವರ್ಷ 1 ವಾರ ಆಯಿತು. ಅದನ್ನು ಕಂಟಿನ್ಯೂ ಮಾಡಿ ಪ್ರತಿ ವರ್ಷವೂ ಮಾಡುವ ಬಗ್ಗೆ ನಾವು ಹಮ್ಮಿಕೊಂಡಿದ್ದೇವೆ. ಹಾಗೆ ದೇವಸ್ಥಾನದ ಧ್ವಜಮರದ ಇಕ್ಕೆಲಗಳಲ್ಲಿ ಚಪ್ಪಲಿ ಕಲ್ಲು ಅಂತಿದ್ದು ಗ್ರನೈಟ್ ಮಾರ್ಬಲನ್ನು ಅಳವಡಿಸಿದ್ದೇವೆ. ಹಾಗೆ ಅದನ್ನು ಮುಂದಾಗಿದೆ, ಹಿಂದುಗಡೆ ಮಾಡಲಿಕ್ಕಿದೆ, ಅದನ್ನು ಮಾಡ್ತೇವೆ. ಹಬ್ಬ ಕಳೆದ ನಂತರ ಮಾಡ್ತೇವೆ. ಈ ಮೂಲಕ ತಿಳಿಸ್ತೇನೆ. ಇದೆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಕೆರೆ, 4 ಎಕರೆ ಕೆರೆ ಸುಂದರವಾಗಿದೆ. ಒಳ್ಳೆಯ ಒಂದು ಕಲ್ಲನ್ನು ಹಾಕಿ, ಚಪ್ಪಲಿ ಕಲ್ಲನ್ನು ಹಾಕಿ ಅಳವಡಿಸುವ ಬಗ್ಗೆ ನಾವೆಲ್ಲ ಮಾತಾಡಿದ್ದೇವೆ, ಅದನ್ನು ಮಾಡ್ತೇವೆ. ಹಾಗೆ ಜಾಸ್ತಿ 9 ಜನ ಸದಸ್ಯರಿದ್ದೇವೆ. ಎಷ್ಟು ಸಾವಿರ ಜನ ಸೇರ್ಬೋದು ಅಂದಾಜು? 1 ಲಕ್ಷ ಜನ ಸೇರ್ಬೋದು. 1 ಲಕ್ಷ ಜನ ಸೇರುವಂಥ ಒಂದು ಜಾತ್ರೆ, ಸುಂದರವಾದ ಜಾತ್ರೆ. ಎಲ್ಲರಿಗೂ ಕೋಟಿಲಿಂಗೇಶ್ವರನು ಅನುಗ್ರಹಿಸಿ ಒಳ್ಳೆಯ ಒಂದು ವಾತಾವರಣ ಸೃಷ್ಟಿಸಿದ್ದಾರೆ. ಆಗ್ತದೆ ಕೆಲವು ಭಾವನೆ ನನ್ನದು. ಓಕ್ಳಿ ಉಂಟು. 28ನೇ ತಾರೀಕಿಗೆ ಓಕ್ಳಿ ನಡೀತದೆ. ಇದರಲ್ಲಿ ಮಾಲ್ಕೋಡು, ಮಲಯಾಳಿಯ ಯುವಕರು ಎಲ್ಲರೂ ಒಂದು ಭಾಗವಹಿಸುವಂಥ ಒಂದು ಹಬ್ಬ. ಎಲ್ಲ ಭಕ್ತಾದಿಗಳು ಒಮ್ಮತ ಮನಸ್ಸಿನಿಂದ ಸಹಕರಿಸಿದ್ದಾರೆ. ಹಾಗೆ ಈ ದೇವಸ್ಥಾನಕ್ಕೆ ದೇವರಿಗೆ ಒಂದು ಬೆಳ್ಳಿ ರಥ ಮಾಡುವ ಬಗ್ಗೆ ನಾವು ಹಮ್ಮಿಕೊಂಡಿದ್ದೇವೆ. ಮುಂದಿನದಲ್ಲಿ ಜನವರಿಯಲ್ಲಿ ಬೆಳ್ಳಿ ರಥವನ್ನು ನಾವು ದೇವಸ್ಥಾನ ತಿರುಗುವಂತೆ ಮಾಡುವ ಬಗ್ಗೆ ಪ್ರಯತ್ನ ಮಾಡ್ತಾಯಿದ್ದೇವೆ. ರಂಗಪೂಜೆ ಅಥವಾ ಯಾವುದೇ ಒಂದು ಪೂಜೆಯನ್ನು ಮಾಡುವ ಬಗ್ಗೆ ಬೆಳ್ಳಿ ರಥ ಬೇಕಾಗುವುದರಿಂದ ನಾವು ಬೆಳ್ಳಿ ರಥವನ್ನು ಅಗತ್ಯವಾಗಿ 1.25 ಲಕ್ಷ ರೂಪಾಯಿ, 1,25 ಲಕ್ಷ ರೂಪಾಯಿಯನ್ನು ಅಂದಾಜಿಸಿ 125 kg ಬೆಳ್ಳಿಯನ್ನು ಅಳವಡಿಸಿ ಒಂದು ರಥವನ್ನು ಮಾಡ್ತಾಯಿದ್ದೇವೆ. ತುಂಬ ಅಭಿವೃದ್ಧಿ ಕೆಲಸವನ್ನು ಮಾಡಲಿಕ್ಕಿದೆ. ಅದನ್ನು ದೇವರು ಭಗವಂತ ಒಂದು ಮಾತು ಕೊಡಬೇಕು. ಸ್ವಾಗತ ಗೋಪುರವನ್ನು ಮಾಡುವ ಬಗ್ಗೆ 2 ಕಡೆ ದೇವಸ್ಥಾನದ ಎಡ ಮತ್ತು ಬಲದಲ್ಲಿ ಸ್ವಾಗತ ಗೋಪುರವನ್ನು ನಿರ್ಮಿಸಲಿಕ್ಕೆ ನಾವು ಅಂದಾಜು ಮಾಡಿದ್ದೇವೆ. ಆಗ್ತದೆ. ಹಾಗೆ
ಇನ್ನು ಅನೇಕ ಕಾರ್ಯಕ್ರಮಗಳು ನಮ್ಮ ಈ ಬಗ್ಗೆ ಎಲ್ಲ ಭಕ್ತಾದಿಗಳು ಸಹಕಾರ ನೀಡ್ತಾರೆ ಅಂತ ಹೇಳುವ ನನ್ನ ಒಂದು ಅನಿಸಿಕೆ. ಕೋಟಿಲಿಂಗೇಶ್ವರ ನಮ್ಮ ಪ್ರಪಂಚಕ್ಕೆ ಒಂದು ದೇವಾಲಯ ಆಗುವಂಥ ಒಂದು ವ್ಯವಸ್ಥೆ ಆಗಿದೆ, ಆಗ್ತದೆ. ಎಲ್ಲರ ಸಹಕಾರ ಸಿಕ್ಕಿದೆ. ಸರ್ಕಾರ ನೀಡುವ ಒಂದು ಭರವಸೆ ನೀಡಿದ್ದಾರೆ. ನಾವು ಕೆಲಸ ಮಾಡ್ತೇವೆ. ಅದನ್ನು ಭಕ್ತಾದಿಗಳ ಒಂದು ಸಹಕಾರದಿಂದ ಎಲ್ಲ ಕೆಲಸವನ್ನು ಮಾಡ್ತೇವೆ.